ಮಂಗಳೂರಿನ ಬೊಕ್ಕಪಟ್ನ ದೋಸ್ತ್ ಕ್ರಿಕೆಟ್ ಟೀಮ್ ವತಿಯಿಂದ 45ನೇ ಸಾರ್ವಜನಿಕ ಗಣೇಶೋತ್ಸವವನ್ನು ಸರ್ಕಾರದ ಕೋವಿಡ್-19 ನಿಯಮಾವಳಿಯನ್ನು ಪಾಲಿಸಿಕೊಂಡು ಸರಳವಾಗಿ ಆಚರಣೆ ಮಾಡಲಾಗುತ್ತಿದೆ. ಬೊಕ್ಕಪಟ್ನದ ಎನ್ಎಂ ಸುವರ್ಣರ ವ್ಯಾಯಾಮ ಶಾಲಾ ಮುಂಭಾಗದಲ್ಲಿ ಗಣಪತಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಇಂದು ಮುಂಜಾನೆ ನಂದಾದೀಪ ಬೆಳಗಿಸುವುದರೊಂದಿಗೆ ದೇವರ ಪ್ರತಿಷ್ಠಾಪನೆ ಮಾಡಲಾಯಿತು. ಇಂದು ಸಂಜೆ ರಂಗಪೂಜೆ, ಮಹಾಪೂಜೆಯೊಂದಿಗೆ ಗಣಪನ ವಿಗ್ರಹವನ್ನು ಶೋಭಾಯಾತ್ರೆಯ ಮೂಲಕ ಬೊಕ್ಕಪಟ್ನದ ನದಿ ಕಿನಾರೆಯಲ್ಲಿ ಜಲಸ್ತಂಭನಗೊಳಿಸಲಾಗುತ್ತದೆ. ಈ ವೇಳೆ ಗೌರವಾಧ್ಯಕ್ಷ ಲೋಕೇಶ್, ಅಧ್ಯಕ್ಷರಾದ ಕಾರ್ತಿಕ್ ಕರ್ಕೇರ, ಪ್ರಧಾನ ಕಾರ್ಯದರ್ಶಿಗಳಾದ ನಿತಿನ್ ಕುಮಾರ್, ಯತೀಶ್ ಕರ್ಕೇರ, ಕೋಶಾಧಿಕಾರಿಗಳಾದ ದೀಪಕ್ ಕುಮಾರ್, ಧನುಷ್ ಪುತ್ರನ್, ಉಪಾಧ್ಯಕ್ಷ ಧೀರಜ್ ಪುತ್ರನ್, ಜೊತೆ ಕಾರ್ಯದರ್ಶಿ ಶೋಧನ್ ಶಿಯಾನ್, ಕ್ರೀಡಾ ಕಾರ್ಯದರ್ಶಿ ನಂದೀಶ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕರಿನ 44 ವರ್ಷೋಡು ಸಾರ್ವಜನಿಕರನ್ನ ಒಂಚಿ ತುಂಬ ಸಹಕಾರೋಡು ವಿಜೃಂಭಣೆ ನಡತಂಬತ್ತು ಅಂಚೆನೆ ಈ ವರ್ಷ ಅಲ್ಲ 45ನೇ ವರ್ಷದ ಸಾರ್ವಜನಿಕರನ್ನ ತುಂಬ ಸಹಕಾರೋಡು ವಿಜೃಂಭಣೆ ನಡತಂದು ಲೆಕ್ಕ ಮಾತಾ ಕಾರಣಕರ್ತರು ಮಾತಾ ಜಾತಿ ಧರ್ಮ ಭೇದ ಇಚ್ಛಂದ ಮಾತೆರಲ ಸಹಕಾರ ಕೊಡ್ತೇವೆ ಅಂಚೆನೆ ಅಕಲೆ ಮಾತೆರೆಗಳ ವಿಘ್ನೇಶ್ವರಿ ಹೆಡ್ಡೆ ಮನ್ಪಡು ಮುಖ್ಯವಾದ ನಮ್ಮ ಈ ಸಂಸ್ಥೆ ಬೆಲೆವರೆ ಕಾರಣ ಒಂಜಿ ಮೂಲೆ ನಮ್ಮ ದೊಡ್ಡಣ್ಣ ಕಾಂಪೌಂಡ್ ಬಂದು ಒಂಜಿ ಅಲ್ತ ಜೋಕುಳು ಒಂಜಿ 2 ವರ್ಷ ಬಂದದ್ದು 3ನೇ ವರ್ಷ ಬುಡ್ರೆ ಅನಗ ಮೂಲಂಜಿ ದೋಸ್ತ್ ಕ್ರಿಕೆಟ್ ಟೀಮ್ ಸಂಸ್ಥೆ ಎತ್ತಿಂಡು ಆ ಸಂಸ್ಥೆಗೆ ಮುಂತ ಹಿರಿಯಕರು ಒಟ್ಟಿಗೆ ಆದು ಆ ಸಂಸ್ಥೆ ಪಂಡೇರು ನಿಕುಲು ಅಕುಲು 2 ವರ್ಷ ಬಂದು ಬುಡಿಪಿನಟ್ಟುಲ್ಲೇರು 3ನೇ ವರ್ಷ ನಿಕು ಮನ್ಪುಲೆ ನಿಕುಲು ಎಡ್ಡಪ್ಪ ಪಂಪಿನ ಒಂಜಿ ಹಿರಿಯಕನ ದೃಷ್ಟಿಡು ಈ ದೋಸ್ತ್ ಕ್ರಿಕೆಟ್ ಟೀಮ್ ರಿಜಿಸ್ಟರ್ ಮುಕ್ಕಲು ಮಾತಾ ದುಮ್ಮದ ಹಿರಿಯಕರು ಜವನೇರು ಒಟ್ಟಿಗೆ ಆದು 3ನೇ ವರ್ಷ ದೊಡ್ಡಣ್ಣ ಕಾಂಪೌಂಡ್ ಮಂತದ್ದು.